ಉಕ್ರೇನಿನ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಅವರ ಹುಟ್ಟೂರು ಕ್ರಿವಿರಿಹ್ ನಗರದ ಮೇಲೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದ್ದರಿಂದ 14 ಮಂದಿ ಸಾವಿಗೀಡಾದರು. ಹಲವರು ಗಾಯಗೊಂಡರು ಮತ್ತು ಅಪಾರ ಹಾನಿ ಸಂಭವಿಸಿದೆ. ಉಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಅವರ ಹುಟ್ಟೂರು ಕ್ರಿವಿರಿಹ್ ನಗರದ ಮಧ್ಯ ಉಕ್ರೇನ್ನಲ್ಲಿದೆ. ಯುದ್ಧವು ಬಹುತೇಕ ಗಡಿ ಭಾಗಗಳಲ್ಲಿ ನಡೆದಿತ್ತು. ಮಧ್ಯಭಾಗಕ್ಕೆ ಹೆಚ್ಚು ದಾಳಿ ನಡೆದಿರಲಿಲ್ಲ. ಈಗ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಹುಟ್ಟೂರನ್ನ ಗುರಿಯಾಗಿಸಿ ರಷ್ಯಾದ ಕ್ಷಿಪಣಿಗಳು ದಾಳಿ ಮಾಡಿ ಅಪಾರ ಹಾನಿಯುಂಟು ಮಾಡಿವೆ. ಕ್ರಿವಿರಿಹ್ ಮೇಲಿನ ದಾಳಿಯಲ್ಲಿ 14 ಮಂದಿ ಕೊಲ್ಲಲ್ಪಟ್ಟಿದ್ದಾರೆ ಹಾಗೂ 50ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಕ್ರಿವಿರಿಹ್ ಕಾಪು ಮಂಡಳಿಯ ಅಲೆಕ್ಸಾಂಡರ್ ವಿಲ್ಕುಲ್ ಹೇಳುವಂತೆ ಮಕ್ಕಳ ಆಟದ ಮೈದಾನವು ಇದ್ದ ವಸತಿ ಪ್ರದೇಶದ ಮೇಲೆ ಕ್ಷಿಪಣಿ ದಾಳಿಯಾದುದರಿಂದ ಸಾವು ನೋವು ಹಾನಿ ಹೆಚ್ಚಾಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೆದಿದ್ದು ಸಾವು ನೋವಿನ ಸಂಖ್ಯೆ ಇನ್ನೂ ಹೆಚ್ಚು ಇರಬಹುದು ಎನ್ನಲಾಗಿದೆ. ಎರಡು ದೇಶಗಳ ಕದನ ವಿರಾಮದ ಮಾತುಕತೆಯು ನೆನೆಗುದಿಗೆ ಬಿದ್ದಿದೆ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.